ಸಣ್ಣ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಯುವಕರಿಂದ ಹಿಡಿದು ವಯಸ್ಸಾಗುವ ತನಕ ಎಲ್ಲರ ಮೇಲೆ ಇವತ್ತು ಟ್ಯಾಕ್ಸ್ ಹಾಕಿ ಆಗಿದೆ. ಯಾವುದು ಕೂಡ ಬಾಕಿ ಇಲ್ಲ, ಅದೊಂದು ಮಾತ್ರ ಬಾಕಿ. ಜನನ ಮತ್ತು ಮರಣಕ್ಕೆ ಟ್ಯಾಕ್ಸ್ ಬಾಕಿ. ಜನನ ಮತ್ತು ಮರಣ, ಜನನಿಗೆ ಆಸ್ಪತ್ರೆಗೆ ಹಾಕಿದಾರಲ್ಲ, ಮರಣ ಹೊತ್ತುಕೊಂಡ್ರೂ ಕೂಡ ಇಷ್ಟು ಟ್ಯಾಕ್ಸ್ ನೀವು ಕೊಡಬೇಕಂತೇಳಿ ಅದಕ್ಕೊಂದು ಮಾತು ಇವರು ಬಾಕಿ ಬಿಟ್ಟಿದೆ. ಒಟ್ಟು ಆರ್ಥಿಕವಾದ ಪರಿಸ್ಥಿತಿ ಕಂಪ್ಲೀಟ್ ಇದು ಫೇಲಿಯರ್ ಅಂತೇಳಿ, ಇದು ಬರೀ ನಮಗೆ ಮೇಲಿಂದ ಇರೋ GST ಟ್ಯಾಕ್ಸ್ ಹಾಕಿದ ಮಾತ್ರ ಕಾಣ್ತದೆ. ಒಳಗಿಂದ ಅಂತ ಹೇಳಿದರೆ ಭಾರತ ದೇಶದ ಆರ್ಥಿಕ ಸ್ಥಿತಿ ಭಾಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ನಾವಿದ್ದೇವೆ. ಹಿಂದೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟು ಸುದೃಢವಾಗಿರಲಿಲ್ಲ. ಯಾಕೆ? ನಮ್ಮ GDP ಗ್ರೋತ್ ವಾಸ್ ಲೆಸ್, ಹಂತವಾಗಿ ನಾವು ಮೇಲೆ ಬಂದದ್ದು. ಅದು ಯಾರ ಮೇಲೂ ಕೂಡ ಈ ರೀತಿಯ ಟ್ಯಾಕ್ಸಲ್ಲಿ ಕೂಡ ಹಾಕಲಿಲ್ಲ. ಯಾಕೆ? ಬಡವರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಅವರ ಮೇಲೆ ಧನದುಬ್ಬರ ಆಗಬಾರ್ದು ಅಂಥೇಳಿ ಎಷ್ಟೇ ಬ್ಯಾಲೆನ್ಸ್ ಮಾಡಿಕೊಂಡು ಬಂದರೂ ಕೂಡ ನೇರವಾಗಿ ಆಗಲಿ. ಈಗ ಇಷ್ಟೆಲ್ಲ ನಾವು ಇಂಪ್ರೂವ್ಮೆಂಟ್ ಆಗಿ ಇಷ್ಟು ಗ್ರೋತ್ ಆಗಿ ಇವರು 7 ವರ್ಷ ಅಧಿಕಾರಕ್ಕೆ ಬಂದ ನಂತರ ಆ GDPಯನ್ನು ಸೀದಾ 0ಗೆ ತಂದು, 0 ಅಲ್ಲ 3ಗೆ. ಮತ್ತೀಗ ಕೊರೋನಾ ಹೇಳ್ತಾರೆ. ಕೊರೋನಾ ಯಾವಾಗ? 7 to 3 ಬರಲಿಕ್ಕೆ ಯಾವ ಕೊರೋನಾ ಇರಲಿಲ್ಲ. ಆಗ BJP ಒಂದು ಕೊರೋನಾ. 3 to 0 ಬಂದಾಗ ಕೊರೋನಾ. ಇಡೀ ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಂಥ, ಇಂದಿರಾ ಗಾಂಧಿ ಕಾಲಿಟ್ಟಂಥ ಕಂಟಿಜೆಂಟ್ ಫಂಡನ್ನು 1,70,000 ಕೋಟಿ ಅದನ್ನು ತಗೊಂಡ್ರು ಇವರು. ಎಮರ್ಜೆನ್ಸಿಗೆ ಬೇಕಾಗ ಒಂದು ಫಂಡನ್ನು, ಎಮರ್ಜೆನ್ಸಿ ವಾರ್ ಗೀರೇನು ಬರಲಿಲ್ಲ. ಆದರೂ ಕೂಡ ಇವರು ಬೈ ಫೋರ್ಸು ಅಲ್ಲಿದ್ದ ದುಡ್ಡು ಕಂಟಿಜೆಂಟ್ 1,00,000 ತಗೊಂಡು 1,00,000 ಕೋಟಿ. ಎಂತ ಈ ದುಡ್ಡು ಎಂತಾಯಿತು? ಈ ದೇಶದ ಯಾವುದೊಂದು ಜನರಿಗೆ ಏನೋ ಒಂದು ಪ್ರಯೋಜನಕಾರಿ ಕೆಲಸ ಮಾಡಿದಾರ, ಒಂದು ಪ್ರಯೋಜನ ಆಗುವಂಥ ಕೆಲಸ ಸಮರ್ಪಕವಾಗಿ. ಇಷ್ಟೆಲ್ಲ ನಮ್ಮ ಡೀಸೆಲ್ ಮತ್ತು ಪೆಟ್ರೋಲ್ ಇವತ್ತು ಕಲೆಕ್ಟ್ ಆಗ್ತಾ ಬಂದು ಜನರ ಮೇಲೆ ದಿವಸಾಗೂ ಲೂಟಿ ಮಾಡಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇವತ್ತು ರೇಟ್ ಹಾಕಿ ಟ್ಯಾಕ್ಸ್ ಹಾಕಿ ಇವರು ಇಷ್ಟು ಲಕ್ಷಾಂತರ ರೂಪಾಯಿ ಇತ್ತು ಇವತ್ತು ಇನ್ಕಮ್ ಮಾಡಿ ಈ ದುಡ್ಡಲ್ಲಿ ಏನು ಮಾಡಿದ್ದಾರೆ? ಈ ಆರ್ಥಿಕ ಪರಿಸ್ಥಿತಿ ಇವತ್ತು ಚಿಂತಾಜನಕವಾಗಿ. ಇದೊಂದು ದಿಸ್ ಇಸ್ ಅ ಸಿಗ್ನಲ್. ಈ ದೇಶದ ಜನತೆ ಎಚ್ಚೆತ್ತುಕೊಂಡು ಸಮರ್ಥವಾಗಿ ಇವತ್ತು ತೀರ್ಮಾನ ಮಾಡದಿದ್ದಲ್ಲಿ ಮತ್ತು ಬೇರೆ ಅವರು ಬೇರೆ ಬೇರೆ ಭಾವನಾತ್ಮಕ ವಿಷಯದಲ್ಲಿ ಜನರ ಒಂದು ಮನಸ್ಸನ್ನು ದೂರ ತೆಗೆರುವಾಗ ಸಾಕು, ನೀವು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಿದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಮಾಡಿ ಅಂತೇಳಿ ದೇಶದ ಎಲ್ಲ ವರ್ಗ ಎದ್ದು ನಿಂತು ಸರಿಯಾಗಿ ಪಾಠ ಕಲಿಸದಿದ್ದರೆ ನಮ್ಮ ದೇಶ ಚಿಂತಾಜನಕ ಪರಿಸ್ಥಿತಿ ಖಂಡಿತವಾಗುವಂಥ ವಿಚಾರ ಇವತ್ತು ಆಗ್ತದೆ.